ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್ ಬಂಟ್ವಾಳ, ತೋಟಗಾರಿಕಾ ಮತ್ತು ಕೃಷಿ ಇಲಾಖೆ ಬಂಟ್ವಾಳ ಇದರ ಆಶ್ರಯದಲ್ಲಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯ ರೈತ ಬಂಧು ಅಭಿಯಾನದಡಿ ಬಿಸಿ ರೋಡ್ನ ತೋಟಗಾರಿಕಾ ಇಲಾಖೆಯ ಕಚೇರಿ ಬಳಿ ನಿರ್ಮಿಸಲಾದ ಮಾದರಿ ಎರೆಹುಳ ಘಟಕವನ್ನು ಶಾಸಕ ರಾಜೇಶ್ ನಾಯ್ಕ್ ಅವರು ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು, ವ್ಯರ್ಥವಾಗುವ ಕಸದಿಂದ ರಸ ತಯಾರಿಸುವಂತಹ ಯೋಜನೆ ಇದಾಗಿದ್ದು, ಎರೆಹುಳ ಗೊಬ್ಬರದ ಮೂಲಕ ಸಾವಯವ ಕೃಷಿಗೆ ಆದ್ಯತೆಯನ್ನ ನೀಡಲು ಈ ಯೋಜನೆ ಸಹಕಾರಿಯಾಗಲಿದೆ ಎಂದು ಹೇಳಿದರು. ಪ್ರತಿ ಗ್ರಾಮದಲ್ಲಿ 25 ತೊಟ್ಟಿಗಳನ್ನು ನಿರ್ಮಿಸಲಾಗುವುದು. ಈ ಮುಖಾಂತರ ರೈತರು ರಾಸಾಯನಿಕ ಗೊಬ್ಬರಕ್ಕೆ ವ್ಯಯಿಸುವ ಹಣ ಉಳಿತಾಯವಾಗಲಿದೆ. ಕೃಷಿ ಭೂಮಿಗೆ ರಾಸಾಯನಿಕ ಗೊಬ್ಬರಗಳನ್ನು ಬಳಸುವ ಮೂಲಕ ಸಾವಯವ ಗೊಬ್ಬರಗಳು ನಶಿಸಿ ಹೋಗುತ್ತಿದೆ. ಇದನ್ನು ಪುನರ್ಸ್ಥಾಪಿಸಿ ರೈತರಿಗೆ ಅನುಕೂಲವಾಗುವ ಕಾರ್ಯವನ್ನ ಸರ್ಕಾರ ಮಾಡುತ್ತಿದೆ ಎಂದು ಹೇಳಿದರು. ಪ್ರಧಾನಿಯವರ ಆಶಯ 2024ಕ್ಕೆ ಪ್ರತಿಯೊಬ್ಬ ರೈತನ ಇನ್ಕಮ್ ಡಬಲ್ ಆಗಬೇಕು. ಆ ನಿಟ್ಟಿನಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ಹಾಕ್ತಾ ಇದ್ದೇವೆ. ಅದರಲ್ಲಿ ಇದು ಒಂದು, ಕಸಗಳಿಂದ ರಸ ತೆಗೆಯುವುದು ಅಂತ. ಈ ಥರ ಎರೆಹುಳ ಗೊಬ್ಬರ ಇದು ಯಾಕೆಂದರೆ ಕಸನ ತಿಂದು ನಮಗೆ ರಸ ಕೊಡುವಂಥ ಒಂದು ಫ್ಯಾಕ್ಟ್ರಿ ಇದ್ದಾಗೆ ಎರೆಹುಳ ಅಂದರೆ. ಅದು ಯಾವುದೇ ಕಸಗಳನ್ನು ತಿಂತದೆ, ಬಯೋ ಕಸಗಳನ್ನು, ಮತ್ತು 24 ಗಂಟೆಗಳಿಗೆ ಅದು ಗೊಬ್ಬರ ಆಗಿ ಪರಿವರ್ತನೆ ಮಾಡುತ್ತದೆ. ಅದನ್ನು ನಮ್ಮಲ್ಲಿ ರೈತರಲ್ಲಿ ಆಗುವ ಎಲ್ಲ ಕಸಗಳು, ಈ ಹಸಿ ಎಲೆಗಳಿರಲಿ, ಒಣ ಎಲೆಗಳಿರಲಿ, ಬೇರೆ ಬೇರೆ ನಾವು ತರಕಾರಿ ವೇಸ್ಟ್ಗಳಿರಲಿ, ಇಂಥದನ್ನೆಲ್ಲ ಇಂಥ ತೊಟ್ಟಿಯಲ್ಲಿ ಮಾಡಿಬಿಟ್ಟು ಅದರಲ್ಲಿ ನಾವು ಈ ಒಂದು ಗೊಬ್ಬರವನ್ನು ತಯಾರು ಮಾಡಿಬಿಟ್ಟು ಸಾವಯವ ಕೃಷಿಗೆ ಹೆಚ್ಚಿನ ಒತ್ತು ಕೊಡಲಿಕ್ಕೆ ಇದು ಸಹಕಾರ ಆಗ್ತದೆ. ಅದರಿಂದ ಇದನ್ನು ಪ್ರತಿ ಗ್ರಾಮಗಳಲ್ಲಿ, ಪ್ರತಿ ಪಂಚಾಯತ್ ಮಟ್ಟದಲ್ಲಿ ಎಷ್ಟಾಗಬೇಕು ಅಂತ 25, ಪ್ರತಿ ಪಂಚಾಯತ್ ಮಟ್ಟದಲ್ಲಿ 25 ಇಂಥ ತೊಟ್ಟಿಗಳನ್ನು ರೈತರಿಗೆ ಕೊಡುವ ಮುಖಾಂತರ ರೈತರಲ್ಲಿ ಇಂಥದ್ದೊಂದು ವಿಶೇಷವಾದ ಈ ಗೊಬ್ಬರ ತಯಾರಿಕಾ ಘಟನೆ ಮಾಡಿದರೆ ಅವರ ಖರ್ಚು ಉಳಿತದೆ. ವಿಶೇಷವಾಗಿ ಅವರು ಕೆಮಿಕಲ್ ಫರ್ಟಿಲೈಸರ್ಗೆ ಹಾಕುವಂಥ ದುಡ್ಡು ಇದರಲ್ಲಿ NPK ನೋಡೋದು ಇದು ಅತ್ಯುತ್ತಮ ದರ್ಜೆಯ ಗೊಬ್ಬರ, ಇದು ಅತ್ಯುತ್ತಮ ದರ್ಜೆಯ ಗೊಬ್ಬರ. ತಾಲೂಕು ಪಂಚಾಯತ್ ಇಒ ರಾಚಣ್ಣ ಅವರು ಮಾತನಾಡಿ, ಪ್ರತಿ ಗ್ರಾಮ ಪಂಚಾಯತ್ಗಳಲ್ಲಿ ರೈತರಿಂದ ಬೇಡಿಕೆಯ ಪಟ್ಟಿಯನ್ನು ಪಡೆದುಕೊಂಡು ಘಟಕ ಸ್ಥಾಪನೆಗೆ ಇಂದಿನಿಂದಲೇ ಕಾರ್ಯ ಪ್ರವೃತ್ತವಾಗುವುದಾಗಿ ತಿಳಿಸಿದರು. 27,000 ತಂದು ನೆಕ್ಸ್ಟ್ 35,000 ತಂದು ಈಗಾಗಲೇ ಮಾಡಲ್ ಎಸ್ಟಿಮೇಟ್ ಎಲ್ಲ ಕಳಿಸ್ಕೊಟ್ಟಿದ್ದಾರೆ. ಎಲ್ಲ ಪಂಚಾಯತಿಗಳಿಗೂ ಸಹ PDOಗಳಿಗೆ ಡೈರೆಕ್ಷನ್ ಕೊಟ್ಟಿದ್ದೀವಿ, ಮೀಟಿಂಗ್ ಮಾಡಿದ್ದೀವಿ, ಎಸ್ಟಿಮೇಟ್ ಕಳಿಸ್ಕೊಟ್ಟಿದ್ದೀವಿ. ಈಗಾಗಲೇ ಪಂಚಾಯತಿಗಳಿಂದ ರೈತರಿಗೆ ಸಂಬಂಧಪಟ್ಟಿತ್ತು ಬೇಡಿಕೆ ತಗೊಂಡು ಇಮಿಡಿಯೇಟಾಗಿ ಸ್ಟಾರ್ಟ್ ಮಾಡೋಕ್ಕೆ ಇವತ್ತಿಂದಲೇ ಎಲ್ಲ ಪಂಚಾಯತಿಗಳು ಚಾಲನೆ ಆಗ್ತದೆ. ಬೂಡಾಧ್ಯಕ್ಷ ದೇವದಾಸ್ ಶೆಟ್ಟಿ, ತೋಟಗಾರಿಕಾ ಇಲಾಖೆಯ ಸಹಾಯಕ ನಿರ್ದೇಶಕ ಜೋ ಪ್ರದೀಪ್ ಡಿಸೋಸಾ, ತುಂಬೆ ಘಟಕದ ಅಧಿಕಾರಿ ಹರೀಶ್ ಮಡಿವಾಳ ಪಡ್ಪು ಮತ್ತಿತರರು ಉಪಸ್ಥಿತರಿದ್ದರು. ಸಂದೀಪ್ ಸಾಲ್ಯಾನ್, V4 ನ್ಯೂಸ್, ಬಂಟ್ವಾಳ.